ನಾಗರ ಪಂಚಮಿ ಹಿನ್ನೆಲೆಯಲ್ಲಿ ಎಲ್ಲರೂ ನಾಗದೇವರ ಬಿಂಬಕ್ಕೆ ಕಲ್ಲಿನ ಮೂರ್ತಿಗೆ ಹಾಲಿನ ಅಭಿಷೇಕ ಸ್ಯಾಳ ಅಭಿಷೇಕ ಮಾಡುತ್ತಿದ್ದರೆ ಉಡುಪಿಯ ಕಾಪು ಸಮೀಪದ ಮಜೂರು ಗೋವರ್ಧನ ಭಟ್ ತಮ್ಮ ಮನೆಯಲ್ಲಿ ನಿಜ ನಾಗದೇವರಿಗೆ ಪೂಜೆಯನ್ನ ಸಲ್ಲಿಸಿದರು. ಸ್ಥಳೀಯವಾಗಿ ಗಾಯಗೊಂಡಂತಹ ನಾಗರ ಹಾವುಗಳಿಗೆ ಚಿಕಿತ್ಸೆ ನೀಡುತ್ತಿರುವ ಇವರು ಇತ್ತೀಚೆಗೆ ಪಾಂಗಾಳ ಸಮೀಪ ಟಿಪ್ಪರ್ ಒಳಗಡೆ ಸಿಲುಕಿಕೊಂಡಿದ್ದ ನಾಗರ ಹಾವನ್ನು ರಕ್ಷಿಸಿ ತಮ್ಮ ಮನೆಯಲ್ಲಿ ಆರೈಕೆ ಮಾಡುತ್ತಿದ್ದರು. ಇಂದು ನಾಗರ ಪಂಚಮಿ ಪ್ರಯುಕ್ತ ನೈಜ ಹಾವಿಗೆ ಹಾಲೆರೆದು ಪೂಜೆ ಸಲ್ಲಿಸಿದ್ದಾರೆ. ಈ ಸಂದರ್ಭ ಅವರ ಮನೆ ಮಂದಿ ಕೂಡ ನಾಗದೇವರಿಗೆ ಕೈ ಮುಗಿದು ಪ್ರಾರ್ಥನೆಯನ್ನು ಸಲ್ಲಿಸಿದರು.